ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನಾಗಮಂಗಲ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ವಾಸವಾಗಿರುವ ಭೋವಿ ಜನಾಂಗವನ್ನು ಖಾಲಿ ಮಾಡಿಸಲು ಅರಣ್ಯ ಇಲಾಖೆ ಸಂಚು ಮಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ. ನಾಗಮಂಗಲ ತಾಲೂಕಿನ ಹೊಣೆಕೆರೆ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಭೋವಿ ಜನಾಂಗದವರು ಗುಡಿಸಲು ನಿರ್ಮಾಣ ಮಾಡಿಕೊಂಡು ಕಸುಬು ಮಾಡುತ್ತಿದ್ದು ಹಕ್ಕುಪತ್ರ ಪಡೆದು ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಇದೀಗ ಅರಣ್ಯ ಇಲಾಖೆ ಸರಹದ್ದು ನಮಗೆ ಸೇರಿದ್ದು, ಈ ಜಾಗದಲ್ಲಿ ಸಸಿ ನಡಬೇಕೆಂದು ತಿಳಿಸಿ ಏಕಾಏಕಿ ಕೂಡಲೇ ಜಾಗ ಖಾಲಿ ಮಾಡುವಂತೆ ತಿಳಿಸಿದ್ದಾರೆ. ಇದರಿಂದ ಭೋವಿ ಜನಾಂಗದ ಮಂದಿ ಕಂಗಾಲಾಗಿದ್ದು ತಮಗೆ ಸೂಕ್ತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆಯವರು ಊರಿಗೆ ಬಂದು ಏಕಾಏಕಿ ಜಾಗ ಖಾಲಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಬೆಳೀತಾ ಇರೋ ಜಮೀನೆಲ್ಲನೂ ಬಿಟ್ಬಿಟ್ಟು ಖಾಲಿ ಮಾಡಿ ಗುಂಡಿ ಹೊಡಿಬೇಕು ಅಂತ ಬಂದು ದೌರ್ಜನ್ಯ ಮಾಡೋರೆ. ಅದಕ್ಕೆ 105 P1 ಅದರಲ್ಲಿ 25 ಎಕರೆ ಜಮೀನಿದೆ. ಅದರಲ್ಲಿ 6 ಎಕರೆ ಬೇರೆಯವ್ರಿಗಾಗಿದೆ. ಇನ್ನು 27 ಗಂಟೆ ಇದೆ ಜಾಗ. ನಾವು ಅದೇ ವ್ಯವಸಾಯ ಮಾಡ್ತಾಯಿದ್ದೀವಿ. ಈಗ ಕೂಲಿ ಮಾಡೋಕ್ಕೆ ನಮ್ಗೆ ಅದೇ ದಿಕ್ಕು, ಇನ್ಯಾವುದೂ ಇಲ್ಲ. ನಮ್ಮೂರಲ್ಲಿ 50 ಮನೆ ಇದೆ, 105 ಜನ ಇದ್ದೀವಿ. ಅದರಿಂದ ನಮಗೆ ಈ ಅರಣ್ಯ ಇಲಾಖೆಯವ್ರನ್ನ ಈ ಥರ ಇದು ಮಾಡಬೇಕು, ನಮಗೆ ನಮ್ಮ ಜಾಗನ ನಮಗೆ ಕೊಡಿಸ್ಬೇಕು ಅಂತ ಈಗ ನಾವು ಯಾರನ್ನಾದ್ರೂ ಅರ್ಜಿ ಕಾಣಿ ಇಲ್ಲಿ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲೆಲ್ಲ ಸೇರಿದ್ದೀವಿ. ನಮ್ಮ ಊರಿನ ಜನಗಳು, ಅಧ್ಯಕ್ಷರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಅಕ್ಕ ತಂಗಿದಿರು ಎಲ್ಲರೂ ಸೇರಿದ್ದೀವಿ. ನಮ್ಗೆ ಯಾವ್ದಾರ ಒಂದು ದಾರಿ ತೋರಿಸ್ಕೊಡ್ಬೇಕು. ಏನು ಇವತ್ತೊಂದು ವರ್ಷ ಅಲ್ಲ, ಭಾಳ 100 ವರ್ಷದಿಂದ ಇರ್ತಕ್ಕಂಥ ಹೆಚ್ಚು ಕಡಿಮೆ 60, 70, 80 ವರ್ಷದಲ್ಲಿ ಅಲ್ಲಿ ಜನ ಬಂದು ಸೇರ್ಕೊಂಡು